ಪ್ರಿಯ ಸ್ನೇಹಿತರೆ, ಬರುವ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರತಿದಿನವೂ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಂಪರ್ಕ ಮಾಧ್ಯಮಗಳ ಕೇಂದ್ರದಿಂದ ಅರ್ಪಿಸಲಾಗುವ ಜಪಸರದ ಅದ್ಭುತಗಳು ಈ ಕಾರ್ಯಕ್ರಮವನ್ನು ದಯವಿಟ್ಟು ತಪ್ಪದೆ ವೀಕ್ಷಿಸಿ. ಸಂತ ಲೂಯಿಸ್ ಮರಿ ದೆ ಮೌಂಟ್ಫೋರ್ಟರು ಮಾತೆ ಮರಿಯಳ ಬಗ್ಗೆ ಹಾಗೂ ವಿಶೇಷವಾಗಿ ಪವಿತ್ರ ಜಪಸರದ ಬಗ್ಗೆ ನೂರಾರು ವಿಷಯಗಳನ್ನು ಜನರಿಗೆ ಮನದಟ್ಟು ಮಾಡಿದ್ದಾರೆ. ಈ ಅಕ್ಟೋಬರ್ ತಿಂಗಳಿನಲ್ಲಿ ತಾಯಿ ಧರ್ಮಸಭೆ ಈ ತಿಂಗಳನ್ನು ಜಪಸರದ ತಿಂಗಳು ಎಂದು ಘೋಷಿಸಿದೆ. ಈ ತಿಂಗಳಿನಲ್ಲಿ ನಾವು ಎಡೆಬಿಡದೆ ಪವಿತ್ರ ಜಪಸರವನ್ನು ಪ್ರಾರ್ಥಿಸಲು, ಅಷ್ಟು ಮಾತ್ರವಲ್ಲ, ಪವಿತ್ರ ಜಪಸರದ ಪ್ರಾರ್ಥನೆಯ ಮೂಲಕ ನಾವು ಹಲವಾರು ವರದಾನಗಳನ್ನು ಪಡೆಯಬೇಕು. ಅಷ್ಟು ಮಾತ್ರವಲ್ಲ, ಅದ್ಭುತಗಳನ್ನು ಕೂಡ ಅನುಭವಿಸಬೇಕು. ಆದ್ದರಿಂದ ಇಂದಿನಿಂದ ಪವಿತ್ರ ಜಪಸರದ ಅದ್ಭುತಗಳು ಎಂಬ ಶೀರ್ಷಿಕೆಯಡಿ ಪ್ರತಿನಿತ್ಯ ಜಪಸರದ ಮಹತ್ವವನ್ನು ನಾವು ಅರಿಯುತ್ತಾ ಸಾಗೋಣ.